ಪುರಸಭೆ ಕಾರ್ಕಳ ಸಾರ್ವಜನಿಕ ರುದ್ರಭೂಮಿ ವ್ಯವಸ್ಥಾಪನಾ ಸಮಿತಿ ಕರಿಯಕಲ್ಲು ಕಾರ್ಕಳ ಇದರ ಸಹಯೋಗದೊಂದಿಗೆ ವೃಕ್ಷೋತ್ಸವ ಕಾರ್ಯಕ್ರಮ ಕಾರ್ಕಳ ಕರಿಯಕಲ್ಲು ಹಿಂದೂ ರುದ್ರಭೂಮಿ ಪರಿಸರದಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿರಿಯ ನ್ಯಾಯವಾದಿ ಎಂಕೆ ವಿಜಯಕುಮಾರ್ ವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕರಿಯಕಲ್ಲು ರುದ್ರಭೂಮಿ ಜಿಲ್ಲೆಗೆ ಮಾದರಿಯಾಗಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಸಮಿತಿಯವರಿಂದ ನಡೆದು ಸಾರ್ವಜನಿಕರಿಗೆ ಉಪಯೋಗವಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಉಮೇಶ್ ರಾವ್, ಪುರಸಭೆ ಅಧ್ಯಕ್ಷೆ ಸುಮಾ ಕೇಶವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಬಯಸ್ತೇನೆ. ಈಗ ತಾನೇ ಬಂದಿರಕ್ಕಂತ ನಮ್ಮ ಜೋಡ್ಕಟ್ಟೆಯ ತಮಿಳು ಸಮಾಜದವರು ಅವರು ಒಂದು ಮೃತದೇಹ ಬಂದ್ರೆ ಬಹಳ ಸಂಖ್ಯೆ ಬರುವುದು ಅವರ ಸಮಾಜದಿಂದ. 50 ಭಾರಿ ಒಂದು ಮಲ್ಪನ ಒಂದು ಮುನಿಕುಲು ಇತ್ತೇನೆ ಅವರಿಗೆ ತರುಣ ಸಾಗರ್ ಎಂದು ಪುದರೆ ತರುಣ ಸಾಗರ್ ಇಂಚಪಗ ಹೋಗಿ ವರ್ಷ ಕಾಲಾಯ ಮೂಲಾರ್ನ ಸಭೆ ನಡೆತಿದ್ದಿತ್ತು. ಆದರೆ ಒಂಜಿ ಪಾತ್ರೆ ಬಂದವು ಈ ಮೂಲು ಬತ್ತ ಸೇರಿನ ಈಗ ನೆನಪಾಡು ಈ ಸ್ಮಶಾನ ಉಂಡತ್ತೆ ಮಾದ ಕಡೆಟ್ಟು ಊರ್ದ ಕೊಡೀಟು ಅದನ್ನು ಕಡೇಟ್ ಏರ್ಲ ಇಜ್ಜಂದಿನ ಜಾಗಡೆ ಸ್ಮಶಾನ ಆರು ಬಂದಿದ್ದಾರೆ. ಸ್ಮಶಾನ ಊರ್ದ ಮದ್ದೊಡ್ದು ಓಡುವುದು ದಯನನ್ನ ದಿನೋಲ ಅಂಚು ಬೋಪೆ ಇಂಚು ಬೋಪೆ ಸಾಮಾನು ಕಣವರ ಪೂರ ಪೇಟದ ಮದ್ದೋಡು ಆಸ್ಪತ್ರೆ ಬೋಪೆ ಒಗ್ಲೆರಡೆ ಬೋಪೆ